ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಪ್ರಮುಖ ಸಿಗ್ನಲ್ ವೃತ್ತದ ಬಳಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಸಂದರ್ಭದಲ್ಲಿ ಪತ್ತೆಯಾಗಿದ್ದ ಪುರಾತನ ಬಾವಿಯೊಂದನ್ನು ಮಂಗಳೂರು ನಗರ ಪಾಲಿಕೆ ಅಭಿವೃದ್ಧಿಪಡಿಸಿ ಅದನ್ನು ಸುಂದರೀಕರಣಗೊಳಿಸಿತ್ತು. ಇದೇ ಬಾವಿ ನೀರನ್ನು ಅಪ್ಪಣ್ಣ ಎಂಬುವರು ನಗರಕ್ಕೆ ಬರುತ್ತಿದ್ದ ಮಂದಿಗೆ ಕುಡಿಯಲು ನೀಡುತ್ತಿದ್ದರು. ಕಾಲಕ್ರಮೇಣ ಈ ಬಾವಿ ಆಧುನಿಕತೆ ಅಭಿವೃದ್ಧಿಗೆ ಸಿಲುಕಿ ಮುಚ್ಚಿ ಹೋಗಿತ್ತು. ಬಳಿಕ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಈ ರಸ್ತೆ ಅಗಲೀಕರಣ ಕಾಮಗಾರಿ ಕೈಗೊಂಡ ಸಂದರ್ಭದಲ್ಲಿ ಈ ಬಾವಿ ಮತ್ತೆ ಪತ್ತೆಯಾಗಿತ್ತು. ಬಳಿಕ ಅದನ್ನು ನಗರ ಪಾಲಿಕೆ ಉಳಿಸಿ ಅಭಿವೃದ್ಧಿಪಡಿಸಿ ಅದರ ನೀರನ್ನು ಇಲ್ಲಿನ ಗಿಡಗಳಿಗೆ ಎರೆಯುವ ಯೋಜನೆಯನ್ನು ರೂಪಿಸಿತು. ಪ್ರಸ್ತುತ ಬಾವಿಯಲ್ಲಿನ ಹೂಳು ತೆಗೆಯುವ ಕೆಲಸವನ್ನು ಮಾಡಲಾಗುತ್ತಿದ್ದು ಇಂದು ಅದರ ಹೂಳೆತ್ತುವ ಕೆಲಸವನ್ನು ನಿರ್ವಹಿಸಲಾಗಿದೆ. ಸುಮಾರು 7-8 ಮಂದಿ ಕೂಲಿ ಕಾರ್ಮಿಕರು ಇದರ ಕೆಲಸವನ್ನು ಮಾಡುತ್ತಿದ್ದು ಬಾವಿಯೊಳಗೆ ಬಿದ್ದ ಜಲ್ಲಿ ಕಲ್ಲುಗಳನ್ನು ತೆಗೆಯುವ ಕೆಲಸವನ್ನು ಸ್ವಚ್ಛತೆಯನ್ನು ಮಾಡಿದರು. ಮಹಾನಗರ ಪಾಲಿಕೆಯ ಹಂಪನಕಟ್ಟ ಜಂಕ್ಷನಲ್ಲಿ ಈಗಾಗಲೇ ಸ್ಮಾರ್ಟ್ ಸಿಟಿ ವತಿಯಿಂದ ಅಲ್ಲಿಯ ಜಂಕ್ಷನ್ ಮತ್ತು ರಸ್ತೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವಾಗ ಒಂದು ಪುರಾತನವಾದಂತಹ ಬಾವಿ ಅಪ್ಪನಕಟ್ಟೆ, ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ಹಂಪನಕಟ್ಟ ಹೆಸರು ಬರಲಿಕ್ಕೂ ಕೂಡ ಆ ಅಪ್ಪನ ಕಟ್ಟೆ ಏನಿದೆ ಆ ಮೂಲಕ ಆ ಜಂಕ್ಷನಿಗೆ ಆ ಹೆಸರು ಬಂದಿರುವಂಥದ್ದು. ಅಲ್ಲಿ ಆ ಬಾವಿಯು ಈಗಾಗಲೇ ನಾವು ಅಭಿವೃದ್ಧಿ ಕೆಲಸ ಮಾಡುವಾಗ ಸಿಕ್ಕಿದೆ. ಆ ಬಾವಿಯನ್ನು ನಾವು ಉಳಿಸಿಯೇ ಆ ಪ್ರದೇಶವನ್ನು ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಈಗಾಗಲೇ ಆ ಬಾವಿಯಿಂದಲೇ ಆ ಪಂಪುಗ ವ್ಯವಸ್ಥೆಗಳನ್ನು ಮಾಡಿ ಮೇಲ್ಗಡೆ ಹೋಗುವಂತಹ ಪ್ರದೇಶಗಳಿಗೆ ಆ ಕ್ಯಾಥೋಲಿಕ್ ಕ್ಲಬ್ಬಿನ ಅಲ್ಲಿ ಏನು ನಾವು ಕೆಲವು ಐಲ್ಯಾಂಡ್ಗಳನ್ನು ಕೆಲವೊಂದು ಗಾರ್ಡನನ್ನು ನಾನು ಲ್ಯಾಂಡ್ಸ್ಕೇಪ್ ವರ್ಕ್ ಮಾಡಿ ಅಲ್ಲಿ ಗಿಡಗಳನ್ನು ನೆಟ್ಟು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಇದೇ ಬಾವಿಯಿಂದ ಆ ನೀರನ್ನು ಪಂಪ್ ಮಾಡಿ ಅದರ ಜೊತೆಗೆ ದಕ್ಷಿಣದ ಕಡೆಗೆ ಕ್ಲಾಕ್ ಟವರಿನ ಆ ರಸ್ತೆಯಲ್ಲಿರುವಂಥ ಏನು ಮೀಡಿಯನ್ನಲ್ಲಿ ಇರುವಂತಹ ಗಿಡಗಳಿಗೂ ಕೂಡ ಡ್ರಿಪ್ಪನ್ನು ಮಾಡುವ ಮುಖೇನ ನೀರಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಈ ಬಾವಿಯಿಂದಲೇ ಪಂಪ್ ಮಾಡಿ ನಾವು ಉಪಯೋಗಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಆ ಬಾವಿಯ ಒಂದು ಹೂಳೆತ್ತುವ ಕೆಲಸಗಳನ್ನು ಕೂಡ ಮಾಡಿದೆ. ಈಗಾಗಲೇ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರದರಲ್ಲೂ ಕಮ್ಮಿಯಾಗಿರುವಂಥ ಹಿನ್ನೆಲೆಯಲ್ಲಿ ಆ ಬಾವಿಯ ಕೆಸರುಗಳನ್ನು ತೆಗೆದು ಅದನ್ನು ಇನ್ನಷ್ಟು ಉತ್ತಮವಾಗಿ ಅದನ್ನು ಉಳಿಸುವ ದಿಸೆಯಿಂದ ಮುಂದಿನ ದಿವಸಗಳಲ್ಲಿ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇಯಲ್ಲಿ ಭಾಳ ಅಗತ್ಯವಾಗಿ ನಮಗೆ ಅಲ್ಲಿರುವಂಥ ಸುತ್ತಮುತ್ತಲು ನಾವೇನು ಗಿಡಗಳನ್ನು ನೆಟ್ಟಿದ್ದೇವೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಬಾವಿಯ ಒಂದು ನೀರನ್ನು ನಾವು ಉಪಯೋಗ ಮಾಡುವ ಮೂಲಕ ಮಂಗಳೂರಿನ ವಿವಿಧ ಕಡೆಯಲ್ಲಿ ನಮ್ಮ ರಸ್ತೆ ಅಭಿವೃದ್ಧಿಗಳನ್ನು ಮಾಡುವಾಗ ವಿಶೇಷವಾಗಿ ವೃತ್ತಗಳಲ್ಲಿ ಜಂಕ್ಷನನ್ನು ಅಭಿವೃದ್ಧಿ ಮಾಡುವಾಗ ನಮಗೆ ಪುರಾತನ ಬಾವಿಗಳು ಸಿಕ್ಕಿದೆ. ನವಭಾರತ ಜಂಕ್ಷನಲ್ಲಿ ಕೂಡ ಒಂದು ಬಾವಿಯನ್ನು ಸಿಕ್ಕಿದೆ. ಅದನ್ನು ಕೂಡ ಈ ವೃತ್ತವನ್ನು ಅಭಿವೃದ್ಧಿ ಮಾಡುವಾಗ ನಾವು ಆ ಬಾವಿಯನ್ನು ಉಳಿಸ್ತಾ ಇದ್ದೇವೆ. ಖಂಡಿತವಾಗಲೂ ಮುಂದಿನ ದಿವಸಗಳಲ್ಲಿ ಲಿವೆಲ್ ಜಂಕ್ಷನ್ ಇರ್ಬೋದು ಅಥವಾ ಡೊಂಗರಕೇರಿ ಬಳಿಯಲ್ಲಿ ಕೂಡ ಒಂದು ಪುರಾತನವಾಗಿ ಬಾವಿ ಸಿಕ್ಕಿದೆ. ಇದೆಲ್ಲವನ್ನು ನಾವು ಉಳಿಸಿಕೊಂಡು ಅಗತ್ಯ ಬಿದ್ದಲ್ಲಿ ಆ ನೀರನ್ನು ಕುಡಿಯುವ ನೀರಿನ ಬದಲಾಗಿ ಇನ್ನಿತರ ಉಪಯೋಗಗಳಿಗೆ ಸಾರ್ವಜನಿಕವಾಗಿ ಮತ್ತು ಯಾರಿಗಾದರೂ ವೈಯಕ್ತಿಕವಾಗಿ ಅದರಲ್ಲಿ ಆ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಮ್ಮ ನಗರ ಪಾಲಿಕೆ ಬದ್ಧವಾಗಿದೆ.